ಜಾತಿ ಧರ್ಮದ ಭೇದವಿಲ್ಲದೆ ಸಮಾಜದ ಎಲ್ಲಾ ವರ್ಗದ ಎಲ್ಲಾ ಸಮುದಾಯದ ಜನರಿಗೂ ಕೃಷ್ಣಕುಮಾರ್ ಪೂಂಜಾ ಅವರ ನೇತೃತ್ವದಲ್ಲಿ ಸೇವಾಂಜಲಿ ಪ್ರತಿಷ್ಠಾನ ನಿರಂತರವಾಗಿ ಸೇವಾ ಕಾರ್ಯವನ್ನ ನಡೆಸಿಕೊಂಡು ಬರುತ್ತಿದೆ. ಕಳೆದ 2.5 ವರ್ಷದಿಂದ ದಾನಿಗಳ ಸಹಕಾರದೊಂದಿಗೆ ಕ್ಷಯರೋಗಿಗಳನ್ನು ಗುರುತಿಸಿ ಅವರಿಗೆ ಆಹಾರದ ಕಿಟ್ ವಿತರಿಸುವ ಕಾರ್ಯ ಶ್ರೇಷ್ಠವಾದುದು ಎಂದು ತುಂಬೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಣೇಶ್ ಸಾಲ್ಯಾನ್ ಹೇಳಿದರು. ಅವರು ಕೇಂದ್ರ ಸರ್ಕಾರದ ನಿಕ್ಷಯ ಮಿತ್ರ ಯೋಜನೆಯಡಿ ಪರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ಸೇವಾಂಜಲಿ ಪ್ರತಿಷ್ಠಾನದ ವತಿಯಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಹಾಗೂ ದವಸ ಧಾನ್ಯದ ಕಿಟ್ ಅನ್ನು ವಿತರಿಸಿ ಮಾತನಾಡಿದರು. ಈ ಸೇವಾಂಜಲಿ ಪ್ರತಿಷ್ಠಾನದ ಅಪಿನಂಚಿನ ಕಾರ್ಯವೈಖರಿಯನ್ನು ಯಾರು ಸಾಧಾರಣ 25 ವರ್ಷದಿಂದ ತೂಂದುಲ್ಲೆ ಎಂಕುಲು ಎಲ್ಲಿ ಉಪ್ಪನೇಡ್ದಿಂಚ ಮೂಲ ಅಪಿನಂಚಿನ ಸುರುತ ಈ ಗಣೇಶೋತ್ಸವದ ಕಾರ್ಯಕ್ರಮಗಳು ಏಪಲ ಎಲ್ಲಿಯರು ದಿಂಚೆಗಳು ಪಾಲ್ಪಡೆಯುವುದಿತ್ತ ಐದು ಬೊಕ್ಕ ಇದು ಹಂತವಾದ ಅನೇಕ ಸೇವೆ ಕಾರ್ಯಗಳನ್ನು ಮಲ್ತೊಂದು ಬತ್ತಿನಂಚಿನ ದೊಂಜಿ ಸೇವಾಂಜಲಿ ಸೇವಾ ಕೇಂದ್ರ ಪಂಡಲ ತಪ್ಪ ಒಂದು ದಯಪಂಡ ಮಾತ ನಮ್ಮ ಇಡೀ ಪರಂಗಿಪೇಟೆ ಪರಿಸರವನ್ನು ಸೀಮಿತ ಮಲ್ಪಂದೆ ಗ್ರಾಮದ ಪೂರ ಗ್ರಾಮಲೆಗಳ ಒಂಜಿ ಸೇವೆನ ಕೋರೊಂದು ಮಾತಾ ಜನಕ್ಲೆನ ವಿಶ್ವಾಸನು ಪಡೆಯನಂಚಿನ ಈ ಒಂಜಿ ಸೇವಾಂಜಲಿ ಪ್ರತಿಷ್ಠಾನ. ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಚೇತನ್ ಆರೋಗ್ಯ ಮಾಹಿತಿ ನೀಡಿ ಕ್ಷಯರೋಗಿಗಳು ಪ್ರತಿ ತಿಂಗಳು ಹಿಮೋಗ್ಲೋಬಿನ್, ರಕ್ತದೊತ್ತಡ, ಶುಗರ್, ತೂಕ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಆಹಾರ ಪದ್ಧತಿಯನ್ನ ಯುಕ್ತವಾಗಿ ಪಾಲಿಸಿಕೊಂಡು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಎಂದು ತಿಳಿಸಿದರು. ಟಿಬಿ ಬಂದ ನಂತರ, ಡಯಾಗ್ನೋಸ್ ಆದ ನಂತರ ಪ್ರತಿ ತಿಂಗಳು ಏನೆಲ್ಲ ನಾವು ಚೆಕಪ್ ಮಾಡಿಸ್ಕೋಬೇಕು ಅಂತ. ಮೊದಲಿಗೆ ಆಸ್ಪತ್ರೆಗೆ ಹೋಗ್ತೀರಾ, ನಿಮ್ಮ ಕಾರ್ಡೆಲ್ಲ ಇರ್ತದೆ, ಹೆಲ್ತ್ ಕಾರ್ಡಲ್ಲಿ ಡೀಟೇಲ್ಸ್ ಎಲ್ಲ ಇರ್ತದೆ. ಹೈಟ್ ವೆಯ್ಟ್ ಪ್ರತಿ ತಿಂಗಳು ಚೆಕ್ ಮಾಡಬೇಕು. ನಂತರ ಬ್ಲಡ್ ಟೆಸ್ಟ್, ಹಿಮೋಗ್ಲೋಬಿನ್, TCDC ಮಿನಿಮಮ್, ಯೂರಿನ್ ಟೆಸ್ಟ್. ನಂತರ ನಿಮ್ಮಲ್ಲಿ ಏನಾದರೂ ದೈಹಿಕವಾಗಿ ಬದಲಾವಣೆಗಳು ಬಂದಿದ್ದರೆ, ಕಣ್ಣು ಹಳದಿ ಥರ ಇದ್ದರೆ, ಯೂರಿನಲ್ಲಿ ಕಲರ್ ಚೇಂಜಸ್ ಇದ್ದರೆ, ಹೊಟ್ಟೆ ನೋವೇನಾದರೂ ಇದ್ದರೆ ಲಿವರಿಗೆ ಸಂಬಂಧಪಟ್ಟದ್ದು ಅಂಥದ್ದನ್ನು ಕೂಡ ಹೇಳಬೇಕಾಗ್ತದೆ. ಡಾಕ್ಟ್ರಿಗೆ ಹೇಳಿ ಚೆಕಪ್ ಮಾಡಿಸ್ಕೋಬೇಕು. ಕುಂಡೇಲು ಶ್ರೀ ಕೋರ್ದಪ್ಪು ದೈವಸ್ಥಾನದ ಆಡಳಿತ ಮುಕ್ತೇಸರ ಕೆ ಭಾಸ್ಕರ ಚೌಟ, ನಾರಾಯಣ್ ಪಡ್ಡೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸೇವಾಂಜಲಿಯ ಟ್ರಸ್ಟಿ ಕೊಡ್ಮಾನ್ ದೇವದಾಸ್ ಶೆಟ್ಟಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉಮಾ ಚಂದ್ರಶೇಖರ್ ವಂದಿಸಿದರು. ಸನೀಫ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.